ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಿಕಲ್ ವರ್ಲ್ಡ್. ಇವತ್ತು ಹೋಮ್ ಟೂರ್ ಮಾಡ್ಕೊಂಬರೋಣ ಬನ್ನಿ. ಅದು ಫ್ರಂಟ್ ವಿಂಡೋ ಕಾಣಿಸ್ತಿದೆಯಲ್ಲ, ಅದು ಫ್ರಂಟ್ ರೂಮಿಂದು. ಮತ್ತು ಕೆಳಗಡೆ ವಿಂಡೋ ಕಿಚನ್ದು. ವಾಲ್ ಕ್ಲಾಡಿಂಗ್ ಟೈಲ್ಸ್ ಎಲ್ಲ ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿದ್ದು. ಆ ಕಡೆ ಕಾಣ್ತಿರೋದು ಬಾಲ್ಕನಿ, ಅದು ಮೇಲ್ಗಡೆ ಫ್ರಂಟ್ ರೂಮಿಗೆ ಜಾಯ್ನ್ ಆಗಿದೆ, ಆಮೇಲೆ ತೋರಿಸ್ತೀನಿ. ಮತ್ತು ಆ ಮೇಲ್ಗಡೆ ಇರೋ ಟೈಲ್ಸಿಗೆ ಕೆಳಗಡೆ ಕಾಂಪೌಂಡ್ ಮ್ಯಾಚಿಂಗ್ ಮಾಡಿಸಿದ್ದೀವಿ. ಎರಡು ಸೇಮ್ ಮ್ಯಾಚಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತು ಈ ಗೇಟ್ ಡಿಸೈನ್ ಎಲ್ಲ ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿದ್ದು. ಬನ್ನಿ ಒಳಗಡೆ ನೋಡೋಣ. ಇದು ಕಾರ್ ಪಾರ್ಕಿಂಗು. ದೊಡ್ಡ ಕಾರ್ ನಿಲ್ಸೋಕ್ಕಾಗೋದಿಲ್ಲ, ಚಿಕ್ಕ ಕಾರ್ ನಿಲ್ಸ್ಕೋಬೋದು ಅಷ್ಟೇ. ಅಲ್ಲಿ ಗ್ಯಾಸ್ ಸಿಲಿಂಡರ್ ಮತ್ತು UPS ಇಟ್ಕೊಳ್ಬೋದು. ಇದು ಪಾರ್ಕಿಂಗ್ ಟೈಲ್ಸು, ಪೆಟ್ರಿಫೈಡ್. ಅಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ದೂರನೇ ಇರಲಿ ಅಂತ UPS ಕೂಡ ಅಲ್ಲೇ ಇದೆ. ಮತ್ತು ಈ ಮನೆ ಹೆಸರು ಜೇನುಗೂಡು ನಿಲಯ ಅಂತ. ಇದು ಗಾರ್ಡನಿಂಗ್ಗೋಸ್ಕರ ಪಾಟ್ಗೆಲ್ಲ ಗಿಡ ಹಾಕಿಟ್ಕೊಂಡಿದ್ದೀವಿ. ವಾಲ್ಗೆಲ್ಲ ಗ್ರಾನೈಟ್ ಹಾಕ್ಸಿದ್ದೀವಿ, ಮ್ಯಾಚ್ ಆಗುತ್ತೆ ಅಂತ. ಗ್ರಾನೈಟ್ ಲುಕ್ ಚೆನ್ನಾಗಿ ಬರುತ್ತೆ ಫೋಟೋಗೆಲ್ಲ. ಇದು ಮೈನ್ ಡೋರ್, ಟೇಕ್ ಕೊಟ್ಟಿದ್ದು. ಡಿಸೈನ್ಸ್ ಎಲ್ಲ ಆನ್ಲೈನಲ್ಲೇ ಸೆಲೆಕ್ಟ್ ಮಾಡಿದ್ದು. ಮತ್ತು ಹ್ಯಾಂಡಲ್ ಕೂಡ ಇಲ್ಲೇ ತುಮಕೂರಲ್ಲಿ ಪರ್ಚೇಸ್ ಮಾಡಿದ್ದು. ಒಳಗೆ ನೋಡೋಣ ಬನ್ನಿ. ಇದು ಪಾರ್ಟಿಷನ್ ವಾಲು. ಮತ್ತು ಇದು ಹಾಲ್. ಇಲ್ಲಿ 2 ಪಾರ್ಟಿಷನ್ ವಿಂಡೋ ಒಂದು, ಮತ್ತು 4 ಪಾರ್ಟಿಷನ್ದು ಒಂದು ವಿಂಡೋ. ಅದು TV ಯೂನಿಟ್. ಇದು 2 ಪಾರ್ಟಿಷನ್ ವಿಂಡೋ. ಬೆಳಕಿಗೆ ಏನು ಕೊರತೆ ಇಲ್ಲ. TV ಯೂನಿಟ್ ಇದು ಕೂಡ ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲ ನಾವು ಆನ್ಲೈನಲ್ಲೇ ಸೆಲೆಕ್ಟ್ ಮಾಡಿದ್ದು. ಮತ್ತು ವಾಸಸ್ ಎಲ್ಲ ಡೆಕೋರೇಟಿಂಗ್ ಐಟಮ್ಸ್. ಇಲ್ಲಿ ಒಂದು ಬೆಡ್ರೂಮ್, ಗೆಸ್ಟ್ ರೂಮ್. ಇದು ಗೆಸ್ಟ್ಗಳಿಗೆ ಬಂದಾಗ. ಇಲ್ಲಿ ಇನ್ನೂ ಬೆಡ್ ಪರ್ಚೇಸ್ ಮಾಡಿಲ್ಲ, ಮಾಡಬೇಕು. ಇದೆಲ್ಲ ಇಂಟೀರಿಯರ್ನವ್ರು ಮಾಡಿದ್ದು. ಇದು ಮಾಮೂಲಿ ಓಪನಿಂಗ್ ಡೋರ್ಸ್ ಥರ, ಸ್ಲೈಡಿಂಗ್ ಡೋರ್ಸ್ ಇಲ್ಲ. ಮತ್ತು ಅಲ್ಲೊಂದು ಡ್ರೆಸ್ಸಿಂಗ್ ಮಿರರ್, ಸೈಡ್ ಟೇಬಲ್. ಈ ಡೋರ್ಸ್ ಎಲ್ಲ ರೆಡಿಮೇಡ್ ಡೋರ್ಸು, ನಾವಿಲ್ಲೇ ಪರ್ಚೇಸ್ ಮಾಡಿದ್ದು. ಮತ್ತು ಈ ರೂಮ್ಗೆ 3 ಪಾರ್ಟಿಷನ್ದು ಒಂದು ವಿಂಡೋ. ಈ ಕಡೆ ಬಾತ್ರೂಮ್ ಇದೆ, ಕಾಮನ್ ಟಾಯ್ಲೆಟ್. ಯಾರು ಬಂದರೆ ಈ ಟಾಯ್ಲೆಟ್ ಯೂಸ್ ಮಾಡೋಕ್ಕೆ. ಇದು ಜಾಗ್ವಾರ್ ಟ್ಯಾಪ್ ಮತ್ತು ಕೆರೋವಿಡ್ ಸಿಂಕು. ಇಲ್ಲಿ ಸಿಂಕ್ ಸ್ಪೇಸ್ ಕಮ್ಮಿ ಇದೆ ಅಂತ ಚಿಕ್ಕದು ತಗೊಂಡ್ವಿ. ಇದು ಜಾಗ್ವಾರ್ ಕಮೋಡ್, ಬೆಂಗಳೂರಿನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಕೂಡ ಬಾತ್ರೂಮ್ ಟೈಲ್ಸ್. ಇದು ಬೆಂಗಳೂರಿನಲ್ಲೇ ಪರ್ಚೇಸ್ ಮಾಡಿದ್ದು. ಇಲ್ಲೊಂದು 2 ಪಾರ್ಟಿಷನ್ ವಿಂಡೋ ಚಿಕ್ಕದಿದೆ, ಮತ್ತು ಅಲ್ಲಿ ಸಿಂಕ್ ಮಾತ್ರ ಒಂದು ಮಿರರ್. ಇದು ಸೈಡ್ ಶವರ್, ಸೈಡ್ ವಾಲ್ ಶವರ್. ಸೈಡಿಂದ ನೀರು ಬರುತ್ತೆ, ತಣ್ಣೀರು ಮಾತ್ರ ಬರುತ್ತೆ, ಬಿಸಿನೀರು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತ. ಅದು ಕೂಡ ಜಾಗ್ವಾರ್ ಟ್ಯಾಪ್. ಮತ್ತು ಲೆಫ್ಟ್ ಸೈಡಲ್ಲಿ ಕೂಡ ವಾಲ್ ಶವರ್ ಇದೆ. ಇದು ಸಾದರಳ್ಳಿ ಕಲ್ಲಿದೆ, ಆ್ಯಂಟಿ ಸ್ಕಿಡ್, ಜಾರಬಾರ್ದು ಅಂತ. ಎದುರುಗಡೆ ಕಾಣ್ತಿರೋದು ಡೋರ್, ಯುಟಿಲಿಟಿಗೆ ಹೋಗೋಕ್ಕೆ. ಅಲ್ಲಿ ಕೈಯಲ್ಲಿ ಒಗ್ದಾಕ ಬಟ್ಟೆ ಇದ್ದರೆ ಒಗೆಯೋಕ್ಕೆ. ಮತ್ತು ಅಲ್ಲೊಂದು ಎಲೆಕ್ಟ್ರಿಕ್ ಪಾಯಿಂಟ್ ಮತ್ತು ಟ್ಯಾಪ್ ಕೂಡ ಇದೆ, ವಾಷಿಂಗ್ ಮಿಷಿನ್ ಹಾಕ್ಸ್ಕೊಳ್ಳೋಕ್ಕೆ. ಸದ್ಯಕ್ಕೆ ವಾಷಿಂಗ್ ಮಿಷಿನ್ ಮೇಲಿದೆ. ಇಲ್ಲಿ ಗ್ರಿಲ್ ಹಾಕ್ಸ್ಕೊಂಡಿದ್ದೀವಿ, ಓಪನ್ ಇದೆ.
ಇದು ವೆಟ್ರಿಫೈಡ್ ಟೈಲ್ಸ್ ಬೆಂಗಳೂರಿನಲ್ಲಿ ಪರ್ಚೇಸ್ ಮಾಡಿದ್ದು 6x4. ಅಲ್ಲಿ ಓಪನ್ ಹಾಲ್ ಇದು, ಮೇಲ್ಗಡೆ ಲೈಬ್ರರಿ ಇದೆ ಮತ್ತು ಸ್ಕೈ ಗ್ಲಾಸ್ ಬೆಳಕು ಜಾಸ್ತಿ ಬರಲಿ ಅಂತ. ಇದು ಪಾಲಿಶ್ಡ್ ವುಡ್, ಇದು ಇಂಟೀರಿಯರ್ನವ್ರ ಹತ್ರ ಮಾಡಿಸ್ಕೊಂಡಿದ್ದು, POP ಎಲ್ಲೂ ಮಾಡಿಸಿಲ್ಲ. ಮತ್ತು ಇದು ಕಿಚನ್. ಇಲ್ಲಿ ಅಕ್ವೇರಿಯಮ್ಗೆ ಸೈಜ್ ಕೊಟ್ಟು ನಾವೇ ಮಾಡಿಸ್ಕೋಬೇಕು. ಸೈಜ್ ಕೊಟ್ಟು ಬುಕ್ ಮಾಡಿದ್ದೀವಿ, ಅವ್ರು ಇನ್ನೂ ಬಂದಿಲ್ಲ. ಇಲ್ಲಿ ಓಪನ್ ಪೂಜಾ ರೂಮ್, ಇದಕ್ಕೆ ಡೋರ್ಸ್ ಏನಿಲ್ಲ, ಸುಮ್ಮನೆ ಹಂಗೆ ವಾಲಲ್ಲೇ ಡಿಸೈನ್ ಮಾಡಿದ್ದೀವಿ. ಅಲ್ಲಿ ಮೇಲೆ ಹ್ಯಾಂಗಿಂಗ್ ಲೈಟ್ಸ್ ಹಾಕೋಣ ಅಂತ. ಇದು ಟೈಲ್ಸ್ ಅಲ್ಲ, ಇದು ಕಲ್ಲಿದು, ನಾರ್ಮಲ್ ಕಲ್ಲಿದು, ಪಾಲಿಶ್ಡ್ ವುಡ್ ಇದು. ಮತ್ತು ಸ್ಲ್ಯಾಬ್, ಅದು ಗ್ರಾನೈಟ್ ಸ್ಲ್ಯಾಬ್. ಇದು ಹ್ಯಾಂಗಿಂಗ್ ದೀಪಾಸ್, ಸುಮ್ಮನೆ ಶೋ ಆಗೋದು, ಅದು ಹಚ್ಚಲ್ಲ. ಇದು ಕೆಳಗಡೆ 2 ಡ್ರಾಯರ್ಸ್ ಇದೆ, ಯೂಸ್ ಮಾಡದೇ ಇರೋ ಐಟಮ್ಸ್ ಇಟ್ಕೊಳ್ಳೋಕ್ಕೆ. ಸ್ಟೆಪ್ಸ್ ಕೆಳಗೆ ಒಂದು ಚಿಕ್ಕ ಸ್ಟೋರ್ ರೂಮ್ ಇದೆ. ಇದು ಇಟಾಲಿಯನ್ ಕಿಚನ್. ಡೋರ್ಸ್ ಮತ್ತು ಡ್ರಾಯರ್ಸ್ ಎಲ್ಲ ಸಾಫ್ಟ್ ಕ್ಲೋಸಿಂಗ್. ಇದು ಕೂಡ ಜಾಗ್ವಾರ್ ಟ್ಯಾಪ್. ಇದು ಬೆಂಗಳೂರಿನಲ್ಲೇ ಪರ್ಚೇಸ್ ಮಾಡಿದ್ದು. ಇದು 4 ಬರ್ನರ್ ಆಟೋ ಸ್ಟಾರ್ಟ್ ಸ್ಟವ್, ಇದು ಫ್ಯಾಬರ್ದು ಆಟೋ ಸ್ಟಾರ್ಟ್. ಇದು ಕೇಶಲ್ ಹಾಕ್ಕೋಬೇಕು. ಇದು 6 ವೇ ಚಿಮ್ನಿ ಫೇಬರ್. ಇದು ಹ್ಯಾಂಡ್ ಸೆನ್ಸರು, ಕೈಯಲ್ಲಿ ಈ ಥರ ಸ್ಲೈಡ್ ಮಾಡಿದ್ರೆ ಆನ್ ಆಗುತ್ತೆ. ಮೇಲ್ಗಡೆ ದೊಡ್ಡ ದೊಡ್ಡ ಪಾತ್ರೆ ಇಟ್ಕೊಳ್ಳೋಕ್ಕೆ ಲಾಫ್ಟ್ ಮಾಡಿರೋದು, ಯೂಸ್ ಮಾಡದೇ ಇರೋ ಪಾತ್ರೆ ಇಟ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ಚಿಕ್ಕ ಕಬೋರ್ಡ್, ಇಲ್ಲಿ ಗ್ರೈನ್ಸ್ ಸ್ಟೋರ್ ಮಾಡೋಕ್ಕೆ ಇಟ್ಟಿರೋದು. ಇದು ಸಾಫ್ಟ್ ಕ್ಲೋಸಿಂಗು. ಮತ್ತು ಡ್ರಾಯರ್ ಕೂಡ ಸಾಫ್ಟ್ ಕ್ಲೋಸಿಂಗೇ ಬರುತ್ತೆ ಎಲ್ಲವುದು. ಇದು ಕಟ್ಲರಿ ಯೂನಿಟ್, ಅದು ನಾವೇ ಸಪ್ರೇಟ್ ಪರ್ಚೇಸ್ ಮಾಡಬೇಕದ. ಇಲ್ಲಿ ಚಿಕ್ಕದೊಂದು ಸ್ಟೋರ್ ರೂಮ್. ಇದೊಂದು ಡಿಸೈನ್ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ವುಡ್ ಕಲರ್ ಮಾಡಿಸಿದ್ದು. ಇದು ಕೂಡ 2 ಜಾಯಿಂಟ್, ಡೋರ್ ಮಾತ್ರ 2 ಕೊಟ್ಟಿದ್ದಾರೆ. ಇಲ್ಲಿ ಡೆಕೋರೇಟಿವ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡಿದ್ದೀವಿ. ನಾವು ಪಾಟ್ ಇಟ್ಕೊಂಡಿದ್ದೀವಿ. ಇದೆಲ್ಲ ಟಫನ್ ಗ್ಲಾಸಸ್. ಬನ್ನಿ ಮೇಲೆ ನೋಡೋಣ. ಇದು ಸ್ಟೆಪ್ಸಿಗೆ ಮಾತ್ರ ಗ್ರಾನೈಟ್ ಹಾಕ್ಸಿದ್ದೀವಿ, ಫುಟ್ ಲೈಟ್. ನಾರ್ಮಲ್ ನೆಲಕ್ಕೆಲ್ಲ ವೆಟ್ರಿಫೈಡ್ ಇದೆ, ಸ್ಟೆಪ್ಸಿಗೆ ಮಾತ್ರ ಗ್ರಾನೈಟ್ ಹಾಕ್ಸಿದ್ದೀವಿ. ಇದು ವಾಲ್ ಕ್ಲಾಡಿಂಗ್ ಟೈಲ್ಸು, ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಸ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಕೆಳಗಡೆ ಸ್ಟೆಪ್ಪಲ್ಲೆಲ್ಲ ವೆಟ್ರಿಫೈಡ್, ಮೇಲ್ಗಡೆ ಸ್ಟೆಪ್ಪಲ್ಲಿ ಮಾತ್ರ ಗ್ರಾನೈಟ್ ಹಾಕ್ಸ್ಕೊಂಡಿದ್ದೀವಿ. ಇದು ಸ್ಕ್ವೇರ್ ಶೇಪ್ ರೈಲಿಂಗ್ಸ್. ಇದು ಅಲ್ಲಿ ಎದುರುಗಡೆ ಟ್ರೆಡ್ಮಿಲ್ ಇಟ್ಕೊಂಡಿದ್ದೀವಿ. ಇಲ್ಲಿ ಮೇಲ್ಗಡೆ 2 ರೂಮ್ಸ್ ಇದೆ. ಇಲ್ಲಿ ಎದುರುಗಡೆ ಕಾಣ್ತಿರೋದು ಮಾಸ್ಟರ್ ಬೆಡ್ರೂಮ್, ಮತ್ತು ಇಲ್ಲಿ ಇದ್ರ ಆಪೋಸಿಟ್ನಲ್ಲಿರೋದು ಚಿಕ್ಕ ಬೆಡ್ರೂಮ್, ಇದು ಮಕ್ಕಳಿಗೆ ಅಂತ. ಇಲ್ಲಿ ಲೈಬ್ರರಿ ಮಾಡ್ಕೊಂಡಿದ್ದೀವಿ, ಟ್ರೆಡ್ಮಿಲ್ ಇಲ್ಲೇ ಇಟ್ಕೊಂಡಿದ್ದೀವಿ. ಅಲ್ಲಿ ಸ್ಕೈ ಗ್ಲಾಸ್, ಅದು ಡಿಸೈನ್ ಕೂಡ ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿದ್ದು. ಅಲ್ಲೊಂದು 4 ಪಾರ್ಟಿಷನ್ ವಿಂಡೋ, ಅದು ಡೋರ್ಸ್ ಇಲ್ಲ, ಅದಕ್ಕೆ ಫಿಕ್ಸ್ಡ್ ಗ್ಲಾಸ್. ಇಲ್ಲಿ CCTV ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ 2 ಪಾರ್ಟಿಷನ್ಗೆ 2 ವಿಂಡೋ ಇದೆ, ಬೆಳಕಿಗೆ ಕೊರತೆ ಆಗಬಾರ್ದು ಅಂತ. ಇಲ್ಲೊಂದು TV ಯೂನಿಟ್, ಇದನ್ನು ನಾವು ಪರ್ಚೇಸ್ ಮಾಡಿದ್ದು
ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀವಿ ಇಂಟೀರಿಯರ್ ಹತ್ರ, ಬುಕ್ಸ್ ಅದು ಇದು ಇಟ್ಕೊಳ್ಳೋಕೆ. ಬನ್ನಿ ಈ ರೂಮ್ಗೆ ಹೋಗೋಣ. ಇದು ರೆಡಿಮೇಡ್ ಡೋರ್ಸ್, ಇದು ಇಲ್ಲೇ ತಿಪ್ಟೂರ್ನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಬೆಡ್, ಅದು ಡಿಸೈನ್ ಎಲ್ಲ ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿದ್ದು. ಮತ್ತು ಅಲ್ಲೊಂದು 3 ಪಾರ್ಟಿಷನ್ ವಿಂಡೋ, 3 ಸ್ಲೈಡರ್ ಡೋರ್ಸ್ ಇದೆ. ಕೆಳಗಡೆ ಬರೀ ಓಪನ್ ನೋಡಿದ್ವಿ. ಇದು 1 ಯೂನಿಟ್, ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಳ್ಳೋದು ಮತ್ತು ಬರ್ಕೊಳ್ಳೋದಿದ್ರೆ ಇಲ್ಲಿ ಮಾಡ್ಕೋಬೋದು. ಮತ್ತು ಈ ಸೈಡ್ ಟೇಬಲ್ನಿರೋ ಡ್ರಾಯರ್ ಸಾಫ್ಟ್ ಕ್ಲೋಸಿಂಗ್ ಎಲ್ಲ, ಯಾಕಂದರೆ ಇದಕ್ಕದು ಸೈಜ್ ಚಿಕ್ಕದಿದೆಯಲ್ಲ, ಇದಕ್ಕೆಲ್ಲ ಸಾಫ್ಟ್ ಕ್ಲೋಸಿಂಗ್ ಬರೋಲ್ಲ. ಇದು ಸ್ಲೈಡಿಂಗ್ ಡೋರು, ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ರೆಡಿಮೇಡ್ ಡೋರ್, ಇದು ಬಾತ್ರೂಮ್ ಇದೆ. ಮತ್ತು ಇದು ಡ್ರೆಸ್ಸಿಂಗ್ ಮಿರರ್ ಚಿಕ್ಕದಿದೆ. ಈ ಡೋರ್ಸ್ ಕೂಡ ಇಲ್ಲೇ ತಿಪ್ಟೂರ್ನಲ್ಲಿ ಪರ್ಚೇಸ್ ಮಾಡಿದ್ದು. ಇಲ್ಲೊಂದು ಸಿಂಕ್ ಇದೆ, ಅದು ಜಾಗ್ವರ್ ಸಿಂಕು. ಈ ಏರಿಯಾಗಿನ್ನು ಹೇಮಾವತಿ ನೀರು ಬಿಟ್ಟಿಲ್ಲ, ಸೊ ಟ್ಯಾಪೆಲ್ಲ ಗಲೀಜಾಗಿದೆ. ಮತ್ತು ಅಲ್ಲೊಂದು ಮಿರರ್, ಇದು ವಾಲಲ್ಲೇ ಫಿಕ್ಸ್ ಆಗಿರೋ ಫ್ಲಶ್ ಟ್ಯಾಂಕ್, ಕಮೋಡ್. ಇದು ಗೀಸರ್, ವಿಂಟರ್ ಸೀಸನ್ನಲ್ಲಿ ಬಿಸಿನೀರು ಬರೋಲ್ಲ ಅಂತ. ಇದೆಲ್ಲ ಜಾಗ್ವಾರ್ ಟ್ಯಾಪ್ಸ್. ಇದು ಒಂದರಲ್ಲೇ ಕೋಲ್ಡ್ ವಾಟರ್, ಹಾಟ್ ವಾಟರ್ ಬರುತ್ತೆ ಒಂದು ಟ್ಯಾಪ್ನಲ್ಲಿ. ಇದು ವಿಟ್ರಿಫೈಡ್ ಟೈಲ್ಸ್, ಇಲ್ಲೊಂದು 2 ಪಾರ್ಟಿಷನ್ ವಿಂಡೋ. ಈ ಟೈಲ್ಸ್ನ ನೆಲಕ್ಕೂ ಹಾಕ್ಕೋಬೋದು, ನಾವು ವಾಲ್ಗೆ ಹಾಕ್ಕೊಂಡಿದ್ದೀವಿ. ಇದು ಕೂಡ ಸಾದ್ರಳ್ಳಿ ಕಲ್ಲು, ಇದು ಆ್ಯಂಟಿ ಸ್ಕಿಡ್. ಈ ಡೋರು ಆವಾಗಲೇ ಹೇಳಿದ್ನಲ್ಲ ರೆಡಿಮೇಡ್ ಡೋರ್ ಅಂತ, ಡಿಸೈನ್ ಅವರೇ ಕೊಡ್ತಾರೆ. 3 ಡೋರ್ ಇದೆ, ಸ್ಲೈಡಿಂಗ್ ಡೋರ್. ಮೇಲ್ಗಡೆ ಲಾಫ್ಟ್ ಇಲ್ಲ ಇದಕ್ಕೆ. ಇದು ಫುಲ್ ನೆಲದಿಂದ ಮೇಲ್ವರೆಗೂ ಒಂದೇ ಕಬೋರ್ಡ್ ಮಾತ್ರ, ಮೇಲ್ಗಡೆ ಏನು ಸ್ಟೋರೇಜ್ ಇಲ್ಲ. ಇದು ಜೋಕಾಲಿ ಬಾಲ್ಕನಿಲಿ ಹಾಕೋದಕ್ಕೆ, ಬಿಸಿಲಿಗೆ ಅದೆಲ್ಲ ಕುಷನ್ ಹಾಳಾಗುತ್ತೆ ಅಂತ ಇಲ್ಲೇ ಬಿಟ್ಟಿದ್ವಿ. ಇದು ಬಾಲ್ಕನಿ ಡೋರ್, ಆವಾಗಲೇ ತೋರಿಸಿದ್ನಲ್ಲ ಆಚೆ ಕಡೆಯಿಂದ ಅದು. ಮತ್ತು ಅದು ಕೂಡ ಟಫನ್ ಗ್ಲಾಸಸ್. ಇದು ಪಾಟ್ ಇಟ್ಕೊಂಡಿದ್ದೀವಿ ಬಿಸಿಲು ಚೆನ್ನಾಗಿ ಬರುತ್ತೆ ಅಂತ. ವಿಟ್ರಿಫೈಡ್ ಟೈಲ್ಸ್, ಇದು ನೆಲಕ್ಕೂ ಕೂಡ ಇದನ್ನೇ ಇದು ಹಾಕ್ಕೊಂಡಿದ್ದೀವಿ, ಮತ್ತು ವಾಲ್ಸ್ಗೂ ಹಾಕ್ಕೋಬೋದು. ಇದು 2 ಪಾರ್ಟಿಷನ್ ವಿಂಡೋ, ಲೈಬ್ರರಿಯಿಂದ ಕನೆಕ್ಟ್ ಆಗಿದೆ. ಮತ್ತು ಮಾಸ್ಟರ್ ಬೆಡ್ರೂಮ್ ನೋಡ್ಕೊಂಬರೋಣ ಬನ್ನಿ. ಇದು ಕೂಡ 3 ಡೋರ್ಸ್ ವಾರ್ಡ್ರೋಬ್. ಇದು ಬ್ರೌನ್ ಆ್ಯಂಡ್ ವೈಟ್ ಮ್ಯಾಚಿಂಗ್ ಚೆನ್ನಾಗಿದೆ ಅಂತ. ಮೇಲ್ಗಡೆ ಕೂಡ ಯೂಸ್ ಮಾಡದೇ ಇರೋ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಲಾಫ್ಟ್ ಇದೆ. TV ಯೂನಿಟ್ ಮತ್ತು ಬೆಡ್, ಕಾಟ್ ಅದೆಲ್ಲ ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿದ್ದು. ಇಲ್ಲಿ ಒಂದು ಬಾತ್ರೂಮ್ ಇದೆ, ಇಲ್ಲಿ ಒಂದು 3 ಪಾರ್ಟಿಷನ್ ವಿಂಡೋ, ಮತ್ತು ಇದು ಡ್ರೆಸ್ಸಿಂಗ್ ಮಿರರ್. ಇಲ್ಲಿ ಒಂದು ಬಾತ್ ಟಬ್, ಇದಕ್ಕೆ ಸೈಡ್ಗೆಲ್ಲ ಗ್ರ್ಯಾನೈಟ್ ಹಾಕ್ಸಿದ್ದೀವಿ, ಫಿಕ್ಸ್ಡ್, ಇದು ತೆಗಿಯೋಕ್ಕೆ ಬರೋಲ್ಲ. ಮತ್ತು ಜಾಗ್ವಾರ್ ಟ್ಯಾಪ್, ಇದಕ್ಕೆ ಶವರ್ ಬರೋದಿಲ್ಲ, ಹ್ಯಾಂಡ್ ಶವರ್. ಇದಕ್ಕೂ ಕೂಡ ವಾಲಲ್ಲೇ ಫಿಕ್ಸ್ ಆಗಿರೋ ಫ್ಲಶ್ ಟ್ಯಾಂಕ್ ಮತ್ತು ಕಮೋಡ್. ಆ ಟೈಲ್ಸ್ನೆಲ್ಲ ಬೆಂಗಳೂರಿನಲ್ಲೇ ಪರ್ಚೇಸ್ ಮಾಡಿದ್ದು, ಡಿಸೈನ್ ಚೆನ್ನಾಗಿದೆ. ಮತ್ತು ಆ ಕಡೆ ರೂಮ್ನಲ್ಲಿ ನೋಡಿದ್ರಲ್ಲ ಸೇಮ್ ಟ್ಯಾಪ್, ಒಂದು ಸಿಂಕ್ ಮತ್ತು ಮಿರರ್.
ಮತ್ತು ಮೇಲ್ಗಡೆ ಒಂದು ರೂಮ್ ಇದೆ, ಅದನ್ನು ನೋಡೋಣ ಬನ್ನಿ. ಇಲ್ಲೂ ಕೂಡ ಫುಟ್ ಲೈಟ್ಸ್ ಇದೆ. ನಾವು ತುಂಬ ದೂರ ಹಾಕ್ಸ್ಕೊಂಡಿದ್ವಿ, ಬೆಳಕು ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ಯಾವುದೇ ವಾಲ್ ಕ್ಲಾಡಿಂಗ್ ಟೈಲ್ಸ್ ಇಲ್ಲ, ಇಲ್ಲಿ ಜಾಸ್ತಿ ಯಾರು ಯೂಸ್ ಮಾಡೋಲ್ವಲ್ಲ ಅದಕ್ಕೆ. ಮತ್ತು ಇಲ್ಲೊಂದು ಚಿಕ್ಕ ಸ್ಕೈ ಗ್ಲಾಸ್ ಇದೆ. ಬೆಳಗ್ಗೆ ಹೊತ್ತೆಲ್ಲ ಲೈಟ್ ಹಾಕ್ಕೊಂಡೇ ಬರೋಕ್ಕಾಗುತ್ತೆ, ಇಲ್ಲಾಂದರೆ ಬೆಳಕಿರೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಒಂದು ಚಿಕ್ಕ ಸ್ಕೈ ಗ್ಲಾಸ್ ಮಾಡಿದ್ವಿ. ಎದುರುಗಡೆ ಕಾಣಿಸ್ತಿರೋ ಡೋರು ಅದು ಟೆರಸ್ಗೆ. ಮತ್ತು ಈ ಕಡೆ ಇರೋದು ಥಿಯೇಟರ್ ರೂಮ್, ಹೋಮ್ ಥಿಯೇಟರ್ ಅಂತ. ಇನ್ನು ಸದ್ಯಕ್ಕೆ ಹೋಮ್ ಥಿಯೇಟರ್ ಮಾಡಿಲ್ಲ, ಅದನ್ನು ಈಗ ಸ್ಟೋರ್ ರೂಮ್ನಲ್ಲಿ ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ಯೂಸ್ ಮಾಡ್ತಿರೋ ಐಟಮ್ಸ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಇದು ವೆಟ್ರಿಫೈಡ್ ಇದು, ನೋಡೋದಕ್ಕೆ ವುಡನ್ ಟೈಲ್ಸ್ ಥರ ಕಾಣಿಸುತ್ತೆ. ಎಲ್ಲ ಕಡೆ ಯೂನಿಫಾರ್ಮ್ಡ್ ಆಗಿದೆ, ಇದೊಂದು ಮಾತ್ರ ಡಿಫ್ರೆಂಟ್ ಆಗಿರಲಿ ಅಂತ. ಇಲ್ಲೊಂದು ಚಿಕ್ಕ ಬಾತ್ರೂಮ್. ಫಿಲಮ್ ನೋಡ್ಬೇಕು ಮಧ್ಯದಲ್ಲಿ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಕೆಳಗೆ ಹೋಗ್ಬೇಕಾಗುತ್ತೆ ಅಂತ ಇಲ್ಲೊಂದು ಚಿಕ್ಕದು ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಸಿಂಕ್ ಮತ್ತು ಕಮೋಡ್, ಇದಕ್ಕೂ ಕೂಡ ವಾಲ್ ಫಿಕ್ಸ್ಡ್ ಪ್ಲಸ್ ಟ್ಯಾಂಕ್. ಇದೆಲ್ಲ ಕೆರವಿಟ್ ಟ್ಯಾಪ್ಸ್, ಟಿಪ್ಟರ್ನಲ್ಲಿ ಪರ್ಚೇಸ್ ಮಾಡಿದ್ದು. ಮತ್ತು ಅದು ಬಾತ್ರೂಮ್ ಟೈಲ್ಸ್ ನೋಡಿದ್ರಲ್ಲ, ಅದನ್ನು ಬೆಂಗಳೂರಿನಲ್ಲಿ ಪರ್ಚೇಸ್ ಮಾಡಿದ್ದು. ಈಗ ಟೆರಸ್ ನೋಡೋಣ ಬನ್ನಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ. ಇಲ್ಲೇ ಬಟ್ಟೆ ಹೋಗೋದು, ಇಲ್ಲೇ ಒಣಗಾಕಿ ಹೋಗಿ ಈಸಿ ಆಗುತ್ತೆ ಅಂತ. ಇಲ್ಲಿ ಮಳೆ ನೀರು ಸಿಡಿಬಾರ್ದಂತ ಗೂಡ್ ಥರ ಮಾಡಿದ್ದೀವಿ. ಅಲ್ಲೇ ಎಲೆಕ್ಟ್ರಿಕ್ ಪಾಯಿಂಟ್ ಟ್ಯಾಪ್ ಎಲ್ಲ ಇದೆ. ಮೇಲ್ಗಡೆ ಒಂದು ಗ್ರಾನೈಟ್ ಸ್ಲ್ಯಾಬ್ ಹಾಕ್ಸ್ಕೊಂಡಿದ್ದೀವಿ. ಇದು ಒಂದು ಸಿಂಕ್. ಇಲ್ಲಿ ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಒಗೆದಿದ್ದೆಲ್ಲ ಇಲ್ಲೇ ಒಣಗಾಕೋಬೋದು. ಮತ್ತು ಇದೊಂದು ಸಿಟ್ಔಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಇನ್ನೂ ಮಾಡಿಲ್ಲ. ಅದಕ್ಕೆ ಸಿಟ್ಔಟ್ನಲ್ಲಿ ಊಟ ಮಾಡಿದರೆ ಅದಕ್ಕೆ ಕೈ ತೊಳ್ಕೊಳ್ಳೋಕ್ಕೆ ಅಂತ ಇಲ್ಲೊಂದು ಸಿಂಕ್ ಹಾಕ್ಸಿರೋದು. ಇಲ್ಲಿ ಮೇಲ್ಗಡೆ ಓಪನ್ ಇದೆ. ಇಲ್ಲಿ ಸ್ಕೈ ಗ್ಲಾಸ್, ಕೆಳಗಿಂದ ನೋಡೋರಲ್ಲ ಓಪನ್ ಹಾಲು ಆಗಿದೆ. ಇಲ್ಲಿ ಎಲ್ಲ ಕಡೆ ಮುಚ್ಚಿಬಿಟ್ರೆ ಬೆಳಕು ಬರೋದಿಲ್ಲ ಅಂತ ಕಡೆ ರೈಟ್ ಸೈಡ್ ಮತ್ತು ಮೇಲ್ಗಡೆ ಓಪನ್ ಬಿಟ್ಟಿದ್ದೀವಿ. ಹಿಂದ್ಗಡೆ ಸ್ಟೆಪ್ಸ್ ಇದೆ. ಮೇಲ್ಗಡೆ ಸೋಲಾರ್ ಮತ್ತು ಸಿಂಟ್ಯಾಕ್ಸ್ ಇಟ್ಕೊಂಡಿದ್ದೀವಿ. ಅದಕ್ಕಿದ್ರೆ ಮೆಟಾಲಿಕ್ ಸ್ಟೆಪ್ಸ್ ಇಲ್ಲಿಂದ ತೊಗೊಳ್ಳೋದು. ಇಲ್ಲಿ ಒಂದು ಸ್ವಲ್ಪ ಓಡಾಡೋಕ್ಕೆ ಜಾಗ ಇರಲಿ ಅಂತ ಜಾಗ ಬಿಟ್ಕೊಂಡಿದ್ದೀವಿ. ಇಲ್ಲಿ ಕೈಯಲ್ಲಿ ಒಗ್ದಾಕೋ ಬಟ್ಟೆ ಇದ್ದರೆ ಇಲ್ಲಿ ಇಟ್ಕೋಬೋದು. ಟ್ಯಾಪ್ ಕೂಡ ಅಲ್ಲೇ ಇದೆ. ಇದು ರೂಮಿಗೆ ಯೂನಿಫಾರ್ಮ್ಡ್ ಆಗಿರಲಿ ಅಂತ ಡೋರ್ ಸೆಲೆಕ್ಟ್ ಮಾಡಿದ್ದು. ಇದನ್ನು ಟೆರಸ್ಗೆ ಹೋಗೋ ಡೋರ್ ಸೆಲೆಕ್ಟ್ ಮಾಡಿದ್ವಿ. ಅವರು ಕನ್ಫ್ಯೂಸ್ ಮಾಡ್ಕೊಂಡು ಸೈಜ್ ವೇರಿಯೇಷನ್ ಮಾಡ್ಕೊಂಡು ಡೋರ್ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದೊಂದು ಚೇಂಜ್ ಆಗಿಬಿಟ್ಟಿದೆ.